ಮಂಗ ಮತ್ತು ಬೆಕ್ಕುಗಳು. ಒಂದಲ್ಲ ಒಂದೂರಲ್ಲಿ 2 ಬೆಕ್ಕುಗಳಿದ್ವು. ಅವರಿಬ್ರು ತುಂಬಾ ಸ್ನೇಹಿತರಾಗಿದ್ವು. ಒಟ್ಟಿಗೆ ಊಟ, ಆಟ, ನಿದ್ದೆ ಎಲ್ಲ ಮಾಡ್ತಿದ್ವು. ಒಂದಿನ ಏನಾಯ್ತು ಕೇಳಿದ್ರೆ, ಅವರಿಗೆ ಇಬ್ಬರಿಗೂ ತುಂಬಾ ಹಸಿವೆ ಆಯ್ತು. ಏನಾದ್ರು ಸಿಗುತ್ತಾ ಅಂತ ಹುಡುಕ್ತಾ ಹೋದ್ರು. ಒಂದು ಬೆಣ್ಣೆ ಮುದ್ದೆ ಸಿಕ್ತು. ಆ ಬೆಣ್ಣೆ ಮುದ್ದೆ ನನಗೇ ಬೇಕಂತ ಜಗಳ ಮಾಡುದು. ಅವ್ರು ಜಗಳ ಮಾಡುದ ಒಂದು ಮಂಗ ನೋಡ್ತಾ ಇತ್ತು. ಮತ್ತೆ ಇಬ್ಬರಿಗೂ ಸಮಾನ ಪಾಲು ಮಾಡ್ಕೊಡ್ತೇನೆ ಬೆಣ್ಣೆ ಅಂತ ಒಂದು ತಕ್ಕಡಿ ತಂತು. ಮತ್ತೆ ಬೆಣ್ಣೆನ 2 ಪಾಲು ಮಾಡಿ ಹಾಕ್ತು. ಒಂದ್ ಕಡೆ ತಕ್ಕಡಿ ಕೆಳಗೋಯ್ತು. ಆ ಕಡೆ ಬೆಣ್ಣೆ ಮುರಿದು ಬಾಯ್ಲಾಗ್ತು. ಮತ್ತೊಂದ್ ಕಡೆ ತಕ್ಕಡಿ ಕೆಳಗೋಯ್ತು. ಆ ಕಡೆ ಬೆಣ್ಣೆ ಮುರಿದು ಬಾಯ್ಲಾಗ್ತು. ಹಾಗೆ ಮಾಡ್ತಾ ಮಾಡ್ತಾ ಬೆಣ್ಣೆ ಎಲ್ಲ ಖಾಲಿ ಆಯ್ತು. ಮಂಗ ಬಾಯಿ ಮುಚ್ಕೊಂಡು ಹೋಯ್ತು. ಬೆಕ್ಕಿಗೆ ಎಲ್ಲ ಬೇಜಾರಾಯ್ತು. ಈ ಕಥೆಯ ನೀತಿ ಏನಪ್ಪಾ ಅಂದ್ರೆ, ಇಬ್ಬರ ಜಗಳ 3ನೇ ಅವನಿಗೆ ಲಾಭ.